ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮ ನೆಚ್ಚಿನ ಸಮಸ್ತ ವೀಕ್ಷಕರಿಗೂ ಇವತ್ತಿನ ದಿವಸದ ಒಂದು ಶುಭ ವಂದನೆಗಳನ್ನು ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಯಾವುದೇ ರೀತಿಯ ಒಂದು ಆಹಾರ ತಿನ್ಬೇಕಾದ್ರೆ ಅಥವಾ ಫುಡ್ ಲವರ್ಸ್ ಅಂತ ನಾವು ಹೇಳ್ತೇವೆ, ಬೇರೆ ಬೇರೆ ಕಡೆಗೆ ಹೋಗ್ತೇವೆ ಅಥವಾ ಅಲ್ಲಿದ್ದು ಫುಡ್ ಟೇಸ್ಟ್ ನೋಡ್ತೇವೆ, ಈ ರೆಸ್ಟೋರೆಂಟ್ಗೆ ಹೋಗ್ತೇವೆ, ಆ ಹೋಟೆಲ್ಗೆ ಹೋಗ್ತೇವೆ, ಕಡೆಯದಾಗಿ ಹೊಟ್ಟೆಯನ್ನು ಹಾಳು ಮಾಡ್ಕೊಳ್ತೇವೆ. ಸೊ ಇದು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ಹೊಸ ಹೊಸ ರೆಸಿಪೀಸ್ಗಳನ್ನು ಟ್ರೈ ಮಾಡಿದರೆ ನಮಗೂ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಒಂದು ಪಾರ್ಟಿ ಮಾಡಿದಾಗೂ ಆಗುತ್ತೆ. ಸೊ ಹೊಸ ರೆಸಿಪಿ ಟ್ರೈ ಮಾಡಬೇಕಾದ್ರೆ ಹೊಸತಾಗಿ ಏನಾದರೂ ಕಲಿಬೇಕಲ್ವಾ? ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆ ಕಲಿಸ್ಲಿಕ್ಕೆ ಇರೋದೇ ಅದಕ್ಕೋಸ್ಕರ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಮಿಸ್ ಅಪೂರ್ವ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು ನೀವು? ಸುರತ್ಕಲ್ಲಿಂದ. ಏನ್ ಮಾಡ್ತಾ ಇದ್ದೀರಾ? ಸ್ಟಡಿ ಮಾಡ್ತಾ ಇದ್ದೀರಾ? ಏನ್ ಕಲಿತಾ ಇರೋದು? ಬಿಕಾಮ್ ಏವಿಯೇಷನ್ ಅಂಡ್ ಲಾಜಿಸ್ಟಿಕ್ಸ್. ಓಕೆ, ಏವಿಯೇಷನ್ ಕಲಿತಾ ಇದ್ದೀರಾ. ಸೊ ಹಾಬೀಸ್ ಎಲ್ಲ ಏನು ಮಾಡ್ತೀರಾ ಅಂದರೆ ಫ್ರೀ ಟೈಮಲ್ಲಿ? ಕುಕ್ಕಿಂಗ್. ಸೊ ಕುಕ್ಕಿಂಗಲ್ಲೇ ಜಾಸ್ತಿ ಆಸಕ್ತಿ. ಸೊ ವೆಲ್ಕಮ್ ಟು ನಮ್ಮ ಕಿಚನಿಗೆ, ನಿಮಗೆ ಸ್ವಾಗತ. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಚೀಸ್ ಬಾಲ್ಸ್, ಆಮೇಲೆ ಬಟರ್ ಗಾರ್ಲಿಕ್ ಚಿಕನ್. ವಾವ್, ಚೆನ್ನಾಗಿದೆ. ಸೊ ನಾನಿವತ್ತು ಇಂಟ್ರೋ ಕೊಟ್ಟೋದಕ್ಕೂ ಇದನ್ನೆಲ್ಲ ಹೊರಗಡೆ ತಿನ್ನೋದಕ್ಕೂ ಮನೇಲಿ ಮಾಡಿದ್ರೆ ಬೆಟರ್ ಅಲ್ವಾ? ಎಸ್, ಎನಿ ಹಾವ್ ನಮ್ಮ ಕಿಚನ್ ಅಂತೂ ವೆಯ್ಟ್ ಮಾಡ್ತದೆ, ಹೋಗುವ. ಎಸ್, ಬನ್ನಿ. ಎಸ್. ಸೊ ಅಪೂರ್ವ ಅವರೇ, ಫಸ್ಟ್ ಹಾಗಾದರೆ ಏನು ಮಾಡ್ತಾ ಇರೋದು ರೆಸಿಪಿ? ಚೀಸ್ ಬಾಲ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡುವ ಹಾಗಾದ್ರೆ ಅಲ್ವಾ? ಬೇಸಿಕಲಿ ಅದಕ್ಕೆ ಬ್ರೆಡ್ ಕಾಣ್ತಾ ಇದೆ, ಪೊಟ್ಯಾಟೊ ಕಾಣ್ತಾ ಇದೆ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟ್ ಬ್ರೆಡ್ನ ತವಾ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾ? ಓಕೆ. ಸೊ ಎಣ್ಣೆ ಬೇಕಾ ಇದಕ್ಕೆ? ಹಾಂ, ಲೈಟ್. ಓಕೆ, ಎಣ್ಣೆ ಹಾಕ್ಲಿಯಾ? ಹಾಂ. ಸ್ವಲ್ಪ ತವಾ ಬಿಸಿ. ಸೊ ಯಾವುದೇ ಬ್ರೆಡ್ ಆಗುತ್ತಲ್ವಾ? ಬ್ರೌನ್ ಬ್ರೆಡ್ ಡಯಟ್ ಮಾಡೋರಿಗೆ ಬ್ರೌನ್ ಬ್ರೆಡ್ ಯಾವುದು ಆಗುತ್ತೆ? ಓಕೆ. ಅದು ಸ್ವಲ್ಪ ಫ್ರೈ ಆಗೋ ತನಕ ನಾವು ಸ್ಮ್ಯಾಶ್ ಮಾಡ್ಕೊಂಡು. ಸರಿ. ಸೊ ಇದು ಪೊಟ್ಯಾಟೊ ಬೇಯಿಸಿಯಾ? ಬೇಯಿಸ್ಬೇಕು ಫಸ್ಟ್. ಬೇಯಿಸ್ಬೇಕು. ಓಕೆ. ಸ್ಮ್ಯಾಶ್. ಸೊ ಈ ಚೀಸ್ ಬಾಲ್ ಜಾಸ್ತಿಯಾಗಿ ಚಿಕನ್ ಅದೆಲ್ಲ ಯೂಸ್ ಮಾಡ್ತಾರೆ. ಚಿಕನ್ ವೆಜಿಟೇರಿಯನ್ಗೋಸ್ಕರ ಚೀಸ್ ಇದು. ಹಾಂ, ಇದೊಂಥರ ವೆಜ್ ಚೀಸ್ ಬಾಲ್ ಥರ. ಓಕೆ. ಅಂದರೆ ಸ್ನ್ಯಾಕಿಗೆ ಒಳ್ಳೆ ಆಗೋದಿಲ್ಲ ಅದಕ್ಕೆ. ಈಗ ಚೀಸ್. ಓಕೆ. ಸೊ ಚೀಸನ್ನು ಚೆನ್ನಾಗಿ ಕ್ರೇಪ್ ಮಾಡಿದರೆ ಬೆಟರ್ ಅಲ್ವಾ? ಮತ್ತು ಪನ್ನೀರ್. ಇದು ಪನ್ನೀರ್. ಪನ್ನೀರ್. ಓಕೆ. ಚಿಕನ್ ಬದಲಿಗೆ ಪನ್ನೀರ್ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಹಾಕ್ಬೋದು ಚಿಕನ್ ಸಹ. ಓಕೆ. ಸ್ಮಾಲ್ ಪೀಸ್ ಮಾಡಿ ಹಾಕ್ಬೋದು. ಸೊ ಇದೆಲ್ಲ ಹಾಕಿ ಮ್ಯಾಶ್ ಮಾಡ್ಕೊಳ್ಳೋದು. ಓಕೆ. ಸೊ ಇನ್ ಕೇಸ್ ಚಿಕನ್ ಹಾಕೋದು ಇದೇ ಟೈಮಲ್ಲಿ ಹಾಕೊಳ್ಳೋದಾ ಅಥವಾ ಆಮೇಲೆ ಹಾಕೊಳ್ಳೋದು? ಇಲ್ಲ, ಫುಲ್ ಸ್ಮ್ಯಾಶ್. ಓಕೆ. ಓಕೆ. ಸೊ ಏವಿಯೇಷನ್ ಕಲಿತಾ ಇದ್ದೀರಾ ಅಂತ ಹೇಳಿದ್ರಲ್ವಾ? ಸೊ ಆಫ್ಟರ್ ಹೇಗೆ PUC ಆದ ನಂತರ ಜಾಯಿನ್ ಆದ್ರ? PUC ಆದ್ಮೇಲೆ ಜಾಯಿನ್ ಆಗ. ಓಕೆ.
ಸೊ ಎಷ್ಟು ವರ್ಷ ಈ ಕೋರ್ಸ್ ಕಲೀಲಿಕ್ಕೆ? 3 ಇಯರ್ಸ್. 3 ಇಯರ್ಸ್ ಕಲೀಲಿಕ್ಕೆ. ಓಕೆ. ಯಾಕೆ ಏವಿಯೇಷನ್ ಕಡೆಗೆ ಆಸಕ್ತಿ ಬಂತು ನಿಮಗೆ? ನನಗೆ ಏರೋಸ್ಟೇಸ್ ಆಗಲಿಕ್ಕೆ ಲೈಕ್ ಸೊ ಹಾಂ ಏವಿಯೇಷನ್ ಫೀಲ್ಡ್. ಸೊ ಗಗನ ಸಖಿ ಆಗಲಿಕ್ಕೆ ತುಂಬ ಆಸಕ್ತಿ ಇದೆ ನಿಮಗೆ, ಏರೋಸ್ಟ್ರೆಸ್ ಆಗಬೇಕಂತ. ಸೂಪರ್. ಲೈಟ್ ಕೊರಿಯಂಡರ್ ಹ್ಞೂ. ಜಸ್ಟ್ 1 ಸ್ಪೂನ್. ಸೊ ಬ್ರೆಡ್ ಎಷ್ಟು ಫ್ರೈ ಆಗಬೇಕು? ಸ್ವಲ್ಪ ಡೀಪ್ ಫ್ರೈ, ಯಾಕಂದರೆ ಪೌಡರ್ ಮಾಡಲಿಕ್ಕೆ ಉಂಟು. ಓಕೆ ಓಕೆ. ಇದು ಫುಲ್ ಸ್ಮ್ಯಾಶ್ ಆದಮೇಲೆ ಹ್ಞೂ. ಸ್ವಲ್ಪ ಮೈದಾ ಯಾವುದು ಉಂಟು ಅದು ಹಾಕ್ಬೋದು. ಮೈದಾ, ಕಾರ್ನ್ ಪೌಡರ್, ಕಾರ್ನ್ಫ್ಲವರ್ ಕೂಡ ಹಾಕ್ಕೊಳ್ಬೋದು. ಓಕೆ. ಸೊ ಇದು ಗ್ಯಾಸ್ ಆಫ್ ಮಾಡಲಿಯಾ? ಹಾಂ, ಸ್ವಲ್ಪ 1 ಸ್ಪೂನ್ ಸಾಕಕ್ಕೆ. ಓಕೆ. ಸೊ ಇದು ತೆಗೆದಿಡುವಲ್ವಾ ಸಪ್ರೇಟಾಗಿ? ಇದಕ್ಕೆ ಸಾಲ್ಟ್ ಬೇಕಂತಿಲ್ಲ, ಯಾಕಂದರೆ ಚೀಸಲ್ಲಿ ಸಾಲ್ಟ್ ಇರ್ತದೆ. ಹೌದು, ಚೀಸ್ ಯಾವಾಗಲೂ ಸ್ವಲ್ಪ ಸಾಲ್ಟ್ ಈಗಲ್ವಾ? ಇದಕ್ಕೆ ಲೈಟಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಅಷ್ಟೇ, ಸ್ವಲ್ಪ ಸಾಕು. ಅದನ್ನು ಪೌಡರ್ ಮಾಡಿದ್ದೀನಿ. ಇದನ್ನು ಪೌಡರ್ ಮಾಡಬೇಕಾ? ಓಕೆ ಫೈನ್. ಹಾಗಾದರೆ ಬ್ರೆಡ್ ನನಗನಿಸುತ್ತೆ ಇದನ್ನು ಹೊರಗಿನ ಕೋಟಿಂಗ್ಗೋಸ್ಕರ ಮಾಡ್ಕೊಳ್ಳೋದು. ಓಕೆ. ಸೊ ಇದನ್ನು ಹಾಗಾದರೆ ಪೌಡರ್ ಮಾಡಿಕೊಡುವ. ಓಕೆ, ತಗೊಳ್ಳಿ. ಬೌಲಿಗೆ ಹಾಕಿದೆ. ಸೊ ಈ ಏವಿಯೇಷನಿಗೆ ಜಾಯ್ನ್ ಆಗಬೇಕಾದ್ರೆ ಏನಾದರೂ ಕ್ರೈಟೀರಿಯಾ ಇದೆಯಾ? ಇಲ್ಲ. ಸೊ ಸೆಕೆಂಡ್ PU ಆದ ತಕ್ಷಣನೇ ಜಾಯ್ನ್ ಆಗ್ಬೋದು. ಅದು 6 ಮಂತ್ ಕೋರ್ಸು ಇದೆ, 3 ಇಯರ್ಸ್ ಕೋರ್ಸು ಇದೆ. ನಂದು ಲಾಜಿಸ್ಟಿಕ್ಸ್ ಎಲ್ಲ ಬರುತ್ತೆ. ಸೊ ಏನು ಡಿಫ್ರೆನ್ಸ್ ಅಂದರೆ 6 ಮಂತಲ್ಲಿ ಏನು ಜಾಬ್ ಸಿಗುತ್ತೆ? 6 ಮಂತಲ್ಲಿ ಇದು ನಿಮಗೆ ಓನ್ಲಿ ಏವಿಯೇಷನ್ ಮಾತ್ರ ಬರುತ್ತೆ, ಆದರೆ BCom ಮತ್ತು ಲಾಜಿಸ್ಟಿಕ್ಸ್ ಬರೋದಿಲ್ಲ. ಓಕೆ. ಇದು ಯಾವ ಬ್ಯಾಗ್ ಫೀಲ್ಡಿಗೆ ಸಹ ನಾವು ಹೋಗ್ಬೋದು. ಹಾಂ ಓಕೆ ಓಕೆ. ಸ್ವಲ್ಪ ಮೈದಾನ ಹಾಕುವ. ಸೊ ಇನ್ 6 ಮಂತ್ ಕೋರ್ಸಲ್ಲಿ ಕೇವಲ ಏವಿಯೇಷನ್ ಮಾತ್ರ ಕಲಿಯುವಂಥದ್ದು. ಇದರಲ್ಲಿ ವಿತ್ BCom ಆಗಿ ಲಾಜಿಸ್ಟಿಕ್ಸ್ ಕೂಡ ಕಲಿಲಿಕ್ಕೆ ಸಿಗುತ್ತೆ. ಓಕೆ. ವಾಟರ್ ಹಾಕ್ಲಿಯಾ? ಸಾಕಾ? ಹಾಕಿ. ಫುಲ್ ವಾಟರ್ ಆಗಬೇಕು. ಚಿಲ್ಲಿ ಪೌಡರ್ ಬೇಕಾ? ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಸಾಕಾ? ಒಂದು ಪ್ಲೇಟ್ ಬಾಲ್ ಮಾಡಿ. ಓಕೆ. ಸೊ ಇದು ಚೀಸ್ ಬಾಲ್ಸ್ ಮಾಡ್ಕೊಳ್ಳೋದು ಈಗ. ಓಕೆ. ಸೊ ಇದು ಯಾವ ಥರ ಅಂದರೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಇರುವಂಥದ್ದಾ? ಹಾಂ, ಡೀಪ್ ಫ್ರೈ ಮಾಡಬೇಕು. ಓಕೆ. ಫಸ್ಟ್ ಮಾಡಿರೋ ಮೈದಾದ ವಾಟರಿಗೆ ಫುಲ್ ಡೀಪ್ ಮಾಡಿ. ಓಕೆ. ಬ್ರೆಡ್ ಇದಕ್ಕೆ ಕಾಣಿಸುತ್ತೆ. ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡ್ಕೊಳ್ಳು. ಸೊ ನಾನು ಹಾಗಾದರೆ ಎಣ್ಣೆ ಇಟ್ಟು ಬಿಡ್ಲಿಯಾ? ಎಣ್ಣೆ ಇಟ್ಟು. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಸೊ ಬೆಸ್ಟ್ ಆಯಿಲ್ ಕೂಡ ಆ್ಯಂಡ್ ಹೆಲ್ದಿ ಆಯಿಲ್ ಕೂಡ. ಸೊ ಇದು ಫುಲ್ ಮ್ಯಾರಿನೇಟ್ ಆಗಿ ಸೆಟ್ ಆಗಿ ರೆಡಿ ಇದೆ. ಎಣ್ಣೆ ಕೂಡ ಬಿಸಿ ಆಯಿತು. ಓಕೆ. ಸೊ ನಿಮಗೆ ಕ್ಲಾಸಸ್ಗಳೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಬೇರೆ ಗ್ರಾಜುಯೇಷನ್ ಥರನಾ ಅಥವಾ ಹೇಗೆ? ಗ್ರಾಜುಯೇಷನ್ ಥರನೇ. ಈಗ
ಈಗ ಕೊರೋನಾದಿಂದ ಆನ್ಲೈನ್ ಕ್ಲಾಸಸ್. ಓಕೆ. ಸೊ 3 ವರ್ಷ ಹಾಗಾದ್ರೆ ನಿಮಗೆ ಕಲಿಬೇಕಾಗುತ್ತೆ. ಆಯ್ತು, ಈಗ ಫೈನಲ್ ಇಯರ್. ಸೊ ಮತ್ತೆ ಅಂದರೆ ಕೆಲವೊಮ್ಮೆ ಏನಂತ ಹೇಳಿದ್ರೆ ಈ ಏವಿಯೇಷನ್ ಕಲಿಯುವಾಗ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ, ಕೆಲಸ ಸಿಗೋದು ಗ್ಯಾರಂಟಿನಾ ಅಥವಾ ಡಿಪೆಂಡಿಂಗ್ ನಮ್ಮ ಮೇಲೆ ಇರುತ್ತೆ. ಓಕೆ, ಅಂದರೆ ನಿಮ್ಮ ಕ್ವಾಲಿಟಿ ಮೇಲೆ ಅಥವಾ ಕಮ್ಯುನಿಕೇಷನ್ ಯಾವ ಥರ ನಿಮ್ಮ ಒಂದು ಎಫರ್ಟ್ಸ್ ಇದೆ ಆ ಥರ ಅಲ್ವಾ? ಗೋಲ್ಡನ್ ಕಲರ್ ಆಗೋ ತನಕ ಡೀಪ್ ಫ್ರೈ ಮಾಡ್ತಾ ಇರ್ತೀವಿ. ಓಕೆ. ಅದ್ರ ಅಂಟ್ಕೊಳ್ಳುತ್ತೆ. ಸೊ ಆ್ಯಕ್ಚುಲಿ ಯಾವ ಥರ ಸಬ್ಜೆಕ್ಟ್ಸ್ಗಳೆಲ್ಲ ಇರುತ್ತೆ ನಿಮಗೆ ಕಲೀಲಿಕ್ಕೆ? ಲೈಕ್ ಮ್ಯಾನೇಜ್ಮೆಂಟು. ಮತ್ತು ಫಸ್ಟ್ ಒಂದೊಂದು ಸೆಮ್ ಆಗುವಾಗ, ಫಸ್ಟ್ ಸೆಮ್ ಅಂತ ಹೇಳುವಾಗ ನಮಗೆ ಮ್ಯಾನೇಜ್ಮೆಂಟ್ ಬರುತ್ತೆ. ಸೆಕೆಂಡ್ ಸೆಮ್ ಹೇಳುವಾಗ ಹಾಸ್ಪಿಲಿಟಿ. ಓಕೆ. ನಮಗೆ ಈ ವರ್ಲ್ಡ್ ಮ್ಯಾಪ್ನ ಸ್ಟಡಿ ಮಾಡಬೇಕಾಗುತ್ತೆ. ವರ್ಲ್ಡ್ ಮ್ಯಾಪ್ ಅನ್ನೇ ಅಂದರೆ ಸ್ಟಡಿ ಅಂದರೆ ಯಾವ ಥರ ಬಿಡಿಸ್ಲಿಕ್ಕೆ ಬರಬೇಕಾ ಹೇಗೆ? ಬಿಡಿಸ್ಲಿಕ್ಕಲ್ಲ, ಫ್ಲೈಟ್ ಯಾವ ಸೈಡಲ್ಲಿ ಹೋಗುತ್ತೆ ಅಂತ. ಲೈಕ್ ಈಗ ನಾವು ಮೇಲೆ ನೋಡುವಾಗ ನಮ್ಗೆ ಗೊತ್ತಾಗೋದಿಲ್ಲ ಯಾವ ಎಲ್ಲಿ ಹೋಗುತ್ತೆ ಅದು ಗೊತ್ತಾಗೋದಿಲ್ಲಲ್ಲ, ಅದನ್ನ ನಾವು ಸ್ಟಡಿ ಮಾಡಬೇಕು ಯಾವ ಸೈಡ್ ಹೋಗುತ್ತೆ. ಅಂದರೆ ಅದಕ್ಕಂತಲೇ ರೂಟ್ ಮ್ಯಾಪ್ ಇದೆಯಾ ಫ್ಲೈಟ್ ಹೋಗುವಂಥದ್ದು? ಓಕೆ. ಸೊ ಅದನ್ನು ನಿಮ್ಗೆ ಸ್ಟಡಿ ಮಾಡಲಿಕ್ಕೆ ಇರುತ್ತೆ. ಆ್ಯಕ್ಚುಲಿ ನೀವು ಮಾಡ್ತಾ ಇರೋದು ಈ ಸರ್ವಿಂಗ್ ವರ್ಕ್ ಅಲ್ವಾ? ಸರ್ವಿಂಗ್ ವರ್ಕ್ ಅದು ನಮಗೆಲ್ಲ ಬರುತ್ತೆ. ಅಂದರೆ ಏವಿಯೇಷನ್ಗೆ ನಾವು ಏರ್ ಹೋಸ್ಟೆಸ್ ಅಂತಲೇ ಹೇಳುವಾಗ ಅದಕ್ಕೆ ಅದರದ್ದು ಮಾತ್ರ ಕಲಿಲಿಕ್ಕೆ, ಬಟ್ ಇದು ನಮಗೆ ಆಲ್ ಎಲ್ಲ ಬರುತ್ತೆ. ಸೊ ಅದರಲ್ಲಿ ಕುಕ್ಕಿಂಗ್ ಏನಾದರೂ ಬರುತ್ತಾ? ಕುಕ್ಕಿಂಗ್ ಇಲ್ಲ, ಕುಕ್ಕಿಂಗ್ ಬರಲ್ಲ. ಓಕೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಮಾತ್ರ. ಓಕೆ. ಸೊ ಬೇಸಿಕಲಿ ನಿಮ್ದೊಂದು ವರ್ಕ್ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸನ್ನು ನೋಡ್ಕೊಳ್ಳುವಂಥದ್ದು? ಟಿಕೆಟಿಂಗ್, ಹಾಂ, ಗ್ರೌಂಡ್ ಸ್ಟಾಫಿಂಗ್. ಓಕೆ ಓಕೆ ಓಕೆ. ಡೀಪ್ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಆಗಿದೆ. ಆಗಿದೆ ಅಲ್ವಾ? ಈಗ ತೆಗಿಬೋದು. ಗ್ಯಾಸ್ ಆಫ್ ಮಾಡುವ? ಓಕೆ. ಎಸ್. ಚೀಸ್ ಬಾಲ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸೂಪರ್ ಆಗಿ ಚೀಸ್ ಬಾಲ್ ಮಾಡಿಕೊಟ್ಟಿದ್ದಾರೆ. ವೆರಿ ಈಸಿ. ಸೊ ಜಾಸ್ತಿಯಾಗಿ ಚೀಸ್ ಬಾಲ ಯಾವ ಥರ ಮಾಡ್ಕೊಳ್ಳೋದು, ತುಂಬ ಉದ್ದವಾಗಿದ್ರದ್ದು ರೆಸಿಪಿ ಇರುತ್ತೆ ಅಥವಾ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಬೇಕು ಅಂತ ಟೆನ್ಷನ್ ಮಾಡೋರಿಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಚೀಸ್ ಬಾಲನ್ನು ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಚೀಸ್ ಬಾಲ್ಸ್ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಚೀಸ್ ತುರಿ, ಪನೀರ್ ತುರಿಯನ್ನು ಸೇರಿಸಿ ಚೆನ್ನಾಗಿ ಕಲಸಿ. ನಂತರ ಕೊತ್ತಂಬರಿ ಸೊಪ್ಪು, 1-2 ಚಮಚ ಮೈದಾ ಹಿಟ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು, ಅರುಣ ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಮೈದಾ ಹಿಟ್ಟಿನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೆ ಕರಿಯಿರಿ. ಈಗ ಬಿಸಿ ಬಿಸಿ ಚೀಸ್ ಬಾಲ್ಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ವೀಕ್ಷಕರೇ, ಚೀಸ್ ಬಾಲ್ಸ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಚಿಕನ್ ಗಾರ್ಲಿಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಎನಿ ಹಾವ್ ಯಾವ ಥರ ಮಾಡ್ಕೊಳ್ಳೋದು, ಏನೆಲ್ಲ ಬೇಕು, ವಿಲ್ ವೇಟ್ ಆ್ಯಂಡ್ ವಾಚ್. ಟೇಕ್ ಅ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣ ಮಸಾಲೆಗಳು, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ದಟ್ ಈಸ್ ಗಾರ್ಲಿಕ್ ಚಿಕನ್ ಅಂತ ಹೇಳಿದ್ದಾರೆ. ಸೊ ನನಗಂತೂ ತುಂಬಾ ಫೇವ್ರೇಟ್ ಅದು. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು. ಎಸ್, ಓಕೆ. ಸೊ ಗಾರ್ಲಿಕ್ ಚಿಕನ್ ಅಂತ ಹೇಳಿದರೆ ಬೇಸಿಕಲಿ ಇದು ಈಸಿ ಇದೆ, ಖಂಡಿತವಾಗ್ಲೂ ನನಗೂ ಮಾಡಲಿಕ್ಕಿದೆ. ಓಕೆ. ಸೊ ಚಿಕನ್ನನ್ನು ಫಸ್ಟ್ ತಗೊಳ್ತಾ ಇದ್ದೀರಾ? ಓಕೆ. ಸೊ ಯಾವ ಥರ ಅಂದರೆ ವಿತ್ ಬೋನಾ ಬೋನ್ಲೆಸ್? ಬೋನ್ಲೆಸ್ ಚಿಕನ್. ಓಕೆ. ಮೈದಾ. ಓಕೆ. ಕಾರ್ನ್ ಪೌಡರ್ ಹಾಕ್ಬೋದು ಬೇಕಾದ್ರೆ. ಓಕೆ. ನೀರು ಹಾಕ್ಬೇಕಂತಿಲ್ಲ, ಯಾಕಂದ್ರೆ ಚಿಕನ್ ಇದು ನೀರು ಬಿಡುತ್ತಲ್ಲ. ಓಕೆ. ಹಾಕಬೇಕು ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಬೈಂಡಿಂಗ್ಗೆ ಕೇವಲ ಮೈದಾ ಮಾತ್ರ? ಮೈದಾ ಮಾತ್ರ. ಓಕೆ. ಉಪ್ಪ, ಒಂದು ತವಾ ಇಟ್ಟೆ ಫ್ರೈ ಮಾಡ್ಕೊಳ್ಳಿಕ್ಕೆ. ಓಕೆ. ಆಯಿಲ್ ಬೇಕಾ? ಆಯಿಲ್.
ಸೊ ಇದು ಬೆಸ್ಟ್ ಆಯಿಲ್, ಏನು ಟೆನ್ಷನ್ ಇಲ್ಲ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಸೊ ಇದೇ ಥರ ನೀವೆಲ್ಲ ಅಡುಗೆ ಟ್ರೈ ಮಾಡ್ತಾ ಇರ್ತೀರಾ ಕಾಣಬೇಕು ಮನೇಲಿ. ಸೊ ಟೈಮ್ ಫ್ರೀ ಸಿಗುತ್ತಾ ಈ ಏವಿಯೇಷನ್ಗೆ ಜಾಯ್ನ್ ಆದ ನಂತರ? ಈಗ ಕೋವಿಡಿಂದ ರಜೆ ಅಲ್ಲ ಫುಲ್ಲು. ಸೊ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಟರ್ನೂನ್ ತನಕ ಇರ್ತದೆ, ಮತ್ತೆ ಅದೇ ಈವ್ನಿಂಗ್ ಇದೇ ಮಾಡೋದು. ಓಕೆ ಓಕೆ. ಬಟ್ ಒನ್ಸ್ ಆಫ್ಲೈನ್ ಸ್ಟಾರ್ಟ್ ಆದ ನಂತರ ಸ್ಟಾರ್ಟ್ ಆಗಿ 16ಗೆ ಸ್ಟಾರ್ಟ್ ಆಗುತ್ತೆ, ಫ್ರೀ ಇರಲ್ಲ. ಓಕೆ. ಅಂದರೆ ವರ್ಕ್ ಹೇಗೆ, ಅಂದರೆ ನಾರ್ಮಲ್ ಸ್ಟಡೀಸ್ಗಳಿಂದ ಇದಕ್ಕೆ ಜಾಸ್ತಿ ತುಂಬ ಟೈಮ್ ಬೇಕಾ? ಟೈಮ್ ಬೇಕು. ಓಕೆ. ಸೊ ಇದು ಫಸ್ಟ್ ಫ್ರೈ ಮಾಡ್ಕೊಳ್ಬೇಕಾ? ಸೊ ಜಾಸ್ತಿಯಾಗಿ ಕೋಳಿ ತಂದಾಗಲ್ಲ ಈ ಥರ ಕೆಲವರಿಗೆ ಗಟ್ಟಿ ಬೋನ್ಲೆಸ್ ಇರುವಂತಹ ಮಾಂಸ ಇಷ್ಟ ಆಗಲ್ಲ ಅಲ್ವಾ? ಸೊ ಈ ಥರ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಓಕೆ ಓಕೆ. ಇನ್ ಕೇಸ್ ಬೋನ್ ಕೂಡ ಹಾಕಿದ್ರು ಫ್ರೈ ಜಾಸ್ತಿ ಮಾಡಬೇಕು, ಟೈಮ್ ಹಾಕೊಡುತ್ತೆ ತುಂಬ. ಸೊ ಇದೆಷ್ಟು ಫ್ರೈ ಆಗಬೇಕಾಗುತ್ತೆ? ಓಕೆ. ಸೊ ನೀವು ಕೈಗೆ ಟ್ಯಾಟು ಎಲ್ಲ ಹಾಕ್ಕೊಂಡಿದ್ದೀರಲ್ವಾ? ಸೊ ನಿಮ್ಗದು ಫಾಲ್ಟ್ ಅಂತ ಆಗಲ್ವಾ ನೆಕ್ಸ್ಟ್ ಏವಿಯೇಷನಲ್ಲಿ? ಏನು ಹೇಳಿದ್ದಾರೆ? ಅಲೌಡ್ ಇಲ್ಲ. ಬಟ್ ಏನು ಮಾಡ್ತೀರಿ ಈಗ? ಇನ್ನು ಜಾಬ್ ತೆಗಿಬೇಕು. ಓಕೆ. ಸೊ ಹಾಗಾದರೆ ಈ ಟ್ಯಾಟೂಸ್ ಎಲ್ಲ ಹಾಕಿದರೆ ಏವಿಯೇಷನ್ ಅಲ್ಲೆಲ್ಲ ಅಲೌಡ್ ಇಲ್ಲ. ಓಕೆ. ಸೊ ಅದು ತೆಗಿಲೇಬೇಕು ಕಂಪಲ್ಸರಿ. ಓ. ಸೊ ಸ್ಟಡೀಸ್ ಮಾಡುವಾಗೆಲ್ಲ ಬಿಡ್ತಾರೆ, ತೊಂದರೆ ಇಲ್ಲ ಆಗ? ಅಂದರೆ ಫಸ್ಟ್ ನನಗೆ ಥಿಂಕಿಂಗ್ ಇರಲಿಲ್ಲ. ಹಾಂ. ಸೊ ಮತ್ತೆ ಆಗುವಾಗ ಲೈಕ್ ಆಯಿತು ಮಾಡುವ ಅಂತ. ಓಕೆ ಓಕೆ. ಟ್ಯಾಟೋ ಹಾಕಿ ಆಗಿತ್ತಲ್ಲ. ಹಾಂ ಆ ಥರ. ಅಂದರೆ ಜಾಸ್ತಿಯಾಗಿ ಈ ಏವಿಯೇಷನಲ್ಲಿ ವೆಲ್ ಗ್ರೂಮ್ಡ್, ವೆಲ್ ಅಪಿಯರೆನ್ಸ್ ಅದೆಲ್ಲ ಜಾಸ್ತಿ ಅಲ್ವಾ? ಸೊ ನಾವು ಇರುವ ರೀತಿ, ನಾವು ಮಾತನಾಡುವ ರೀತಿ, ನಮ್ಮ ಉಡುಗೆ ತೊಡುಗೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಹಾಕೋದಾ? ಗ್ಯಾಸ್ ಆಫ್ ಮಾಡಲಿಯಾ? ಓಕೆ. ಸೊ ನೆಕ್ಸ್ಟ್ ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ಇದೇ ಆಯಿಲ್ ಇದ್ದರೆ ಪರವಾಗಿಲ್ಲ. ಸೊ ಗ್ಯಾಸ್ ಹಚ್ಚಲಿಯಾ? ಓಕೆ. ಸೊ ಫಸ್ಟ್ ಹಾಗಾದರೆ ಈರುಳ್ಳಿ ಗಿಡ ಅಂತ ಇರ್ತದಲ್ಲ, ಓಕೆ. ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಓಕೆ. ಇದಕ್ಕೆ ಬಟರ್ ಹಾಕಲಿಕ್ಕೆ, ಬಟರ್ ಗಾರ್ಲಿಕ್. ಸೊ ಬಟರ್ ಗಾರ್ಲಿಕಲ್ಲಿ ಬಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಕಿದ ತಕ್ಷಣ ಕರಗಿಬಿಡುತ್ತೆ. ಏವಿಯೇಷನಲ್ಲೂ ಅಷ್ಟೇ, ನೀವು ಮಾತನಾಡುವಾಗ ಜನರು ಕರಗಬೇಕು, ಅಷ್ಟು ಚೆನ್ನಾಗಿ ಮಾತನಾಡಬೇಕಲ್ವಾ? ಈಗ ಚಿಲ್ಲಿ ಕೆಲವೊಬ್ಬರು ಸ್ಪೈಸಿ ಲೈಕ್ ಆಗುತ್ತೆ. ಓಕೆ. ಎಷ್ಟು ಬೇಕೋ ಸ್ಪೈಸಿ ಮಾಡೋರಿಗೆ ಇನ್ನೂ ಹಾಕ್ಬೋದು. ಸೋಯಾ ಸಾಸ್. ಓಕೆ. ಸೋಯಾ ಸಾಸ್ ಅಲ್ವಾ? 2 ಸ್ಪೂನ್. ಓಕೆ. ಸೊ ಆ್ಯಕ್ಚುಲಿ ಇದು ಟೇಸ್ಟ್ ಮೇಕರ್, ಇದು ಕಂಪ್ಲೀಟ್ ಟೇಸ್ಟನ್ನೇ ಚೇಂಜ್ ಮಾಡುತ್ತೆ. ಜಾಸ್ತಿ ಆಗಿ ಟೇಸ್ಟ್ ಕೂಡ ಹಾಳು ಮಾಡುತ್ತೆ. ಜಾಸ್ತಿ ಆದರೆ ಟೇಸ್ಟು ಹಾಳು ಮಾಡುತ್ತೆ. ಹೌದು. ಸಾಲ್ಟ್ ಸ್ವಲ್ಪನೂ ಹಾಕಬೇಕು, ಅದಕ್ಕೆ ನಾವು ಚಿಕನಿಗೆ ಹಾಕಿರ್ತೀವಲ್ಲ. ಓಕೆ. ಲೈಮ್ ಮತ್ತು ವಿನಿಗರ್ ಸಹ ಹಾಕ್ಬೋದು. ಓಕೆ. ಲಾಸ್ಟಲ್ಲಿ ಗಾರ್ಲಿಕ್. ಓಕೆ.
ಚಿಕನ್ ಹಾಕಿದ್ರೆ ಚಿಕನ್ ಹಾಕೋದಾ? ಹಾಕಿ. ಸೊ ಫ್ರೈಡ್ ಇಟ್ಟಂತಹ ಚಿಕನ್ಸ್, ಬೋನ್ಲೆಸ್ ಚಿಕನ್. ಓಕೆ. ಸೊ ಜಾಸ್ತಿ ಕೆಂಪಾಗಿರುತ್ತೆ, ಅದಕ್ಕೆ ಸ್ವಲ್ಪ ಕಲರ್ ಹಾಕ್ತಾರೆ ಕಲರ್ ಹಾಕಿ. ಅಲ್ವಾ? ಕಲರ್ ಹಾಕಿದ್ರೆ ಹೆಲ್ತಿಗೆ ಒಳ್ಳೆಯದಲ್ಲ. ಕರೆಕ್ಟ್. ಎಷ್ಟು ಹೆಲ್ತ್ ಕಾನ್ಷಿಯಸ್ ಆಗಿರುತ್ತೇವೆ ಅಷ್ಟು ಚೆನ್ನಾಗಿ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಸೊ ಮತ್ತೆ ಇದು ಇದರಲ್ಲಿ ಫ್ರೈ ಆಗ್ಲಿಕ್ಕಿದೆಯಾ? ಹಾಂ, ಸ್ವಲ್ಪ ಫ್ರೈ ಆಗಬೇಕು. ಓಕೆ. ಮೈದಾಗೆ ವಾಟರ್ ಹಾಕಬೇಕು. ಓಕೆ. ಮೈದಾ ವಾಟರ್ನ ಈಗ ಸ್ವಲ್ಪ ದಪ್ಪ ಆಗುತ್ತಲ್ವಾ? ಲಾಸ್ಟ್ ಕೊರಿಯಾಂಡರ್ಸ್. ಓಕೆ, ಕೊತ್ತಂಬರಿ ಸೊಪ್ಪು. ಸೊ ಹಾಗಾದ್ರೆ ಇಷ್ಟೇ, ವೆರಿ ಸಿಂಪಲ್ ಸಿಂಪಲ್ ಅಲ್ವಾ? ಆಫ್ ಮಾಡಿ. ಆಫ್ ಮಾಡೋದಾ? ಓಕೆ. ರೆಡಿ ಅಲ್ವಾ? ವೆರಿ ನೈಸ್, ಸೂಪರ್ ಆಗಿ ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಗಾರ್ಲಿಕ್ ಬಟರ್ ಚಿಕನ್ ಸೂಪರ್ ಆಗಿ ರೆಡಿ ಆಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ಬೇಕು. ಗಾರ್ಲಿಕ್ ಬಟರ್ ಚಿಕನ್ ತಯಾರಿಸುವ ವಿಧಾನ. ಮೊದಲು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿದ ಕೋಳಿ ಮಾಂಸಕ್ಕೆ ಮೈದಾ ಹಿಟ್ಟು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕೋಳಿ ಮಾಂಸವನ್ನು ಕಾಯಿಸಿಕೊಳ್ಳಿ. ನಂತರ ಅದೇ ಎಣ್ಣೆಯಲ್ಲಿ ಹೆಚ್ಚಿದ ಈರುಳ್ಳಿ ದಂಟನ್ನು ಹುರಿದು ಬೆಣ್ಣೆ ಸೇರಿಸಿ ಕರಗಿಸಿಕೊಳ್ಳಿ. ಆನಂತರ ಹಸಿಮೆಣಸು, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಬೆಳ್ಳುಳ್ಳಿ ಹಾಕಿ ಹುರಿದು ಕರಿದ ಕೋಳಿ ಮಾಂಸವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ತೆಳು ಮಾಡಿದ ಮೈದಾ ಹಿಟ್ಟನ್ನು ಹಾಕಿ ಕಲಸುತ್ತಾ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಬಾಯಲ್ಲಿ ನೀರೂರಿಸುವ ಗಾರ್ಲಿಕ್ ಬಟರ್ ಚಿಕನ್ ರೆಡಿ. ಎಸ್ ಅಪೂರ್ವ ಅವರೇ, 2 ರೆಸಿಪೀಸ್ಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಸೊ ಟೇಸ್ಟ್ ನೋಡುವಾಗಾದರೆ ತಗೊಳ್ಳಿ. ಫಸ್ಟ್ ಚೀಸ್ ಬಾಲ್ಸ್. ವಾವ್, ತುಂಬ ಸಾಫ್ಟ್ ಆಗಿದೆ, ಬೈ ಟಚ್ಚಲ್ಲೇ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಅಂತೂ ಆ್ಯಕ್ಚುಯಲ್ ಚೀಸ್ ಬಾಲ್ ಯಾವ ಥರ ಇದೆ ಅದೇ ಥರನೇ ಬೈ ಲುಕ್ ವೈಸು ಚೆನ್ನಾಗಿದೆ. ವೆರಿ ನೈಸ್. ಚೀಸ್, ಪೊಟ್ಯಾಟೊ, ಆ ಬ್ರೆಡ್ ಕ್ರಮ್ಸ್, ಹೊರಗಡೆ ಕ್ರಿಸ್ಪಿನೆಸ್, ಒಂದು ಸಾಸ್ ಜೊತೆ ಡಿಪ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿತ್ತು. ವೆರಿ ನೈಸ್. ಸೂಪರ್. ಸೊ ಚೀಸ್ ಬಾಲ್ ಅಂತೂ ತುಂಬ ಖುಷಿಯಾಯಿತು. ಒಂದೊಂದು ಥರ ಕುತ್ಕೊಂಡು ತಿಂತಾ ಇರ್ಬೋದು ಸಂಜೆ ಹೊತ್ತು ಅಲ್ವಾ? ಸೊ ಇದು ಟೇಸ್ಟ್ ನೋಡುವ. ಒನ್ ಆಫ್ ಮೈ ಫೇವ್ರೇಟ್ ಇದು ಗಾರ್ಲಿಕ್ ಬಟರ್ ಚಿಕನ್. ಓಕೆ. ವಾವ್, ರಿಯಲಿ ಆಸಮ್. ಬಟರ್ ಟೇಸ್ಟ್ ಜೊತೆಗೆ ಗಾರ್ಲಿಕ್, ಆ ಜೊತೆಗೆ ಆ ಮಸಾಲ ಎಲ್ಲ ಸಖತ್ತಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ರಿಯಲಿ ಆಸಮ್. ಸೊ ಇದು ಯಾವಾಗಲೂ ನನ್ನ ಹೇಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೀವು ಅದಕ್ಕಿಂತಲೂ ಚೆನ್ನಾಗೇ ಮಾಡಿಕೊಟ್ಟಿದ್ದೀರ. ತುಂಬ ಖುಷಿ ಆಯಿತು. ವೆರಿ ನೈಸ್. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಿಚನಲ್ಲಿ? ಖುಷಿ ಆಯಿತು. ಫಸ್ಟ್ ಟೈಮ್. ಸೊ ಇನ್ನೊಂದು ವರ್ಷ ಬಿಟ್ಟ ನಂತರ ಏವಿಯೇಷನಲ್ಲಿ ಮೇಲೆ ಹಾರ್ತಾ ಇರುವಾಗ ನಮ್ಮ ಟಿವಿಯ ಕಿಚನಿಗೆ ಬಂದಿದ್ರೆ ಅಂತ ಹೇಳಿ ಒಮ್ಮೆ ಆದರೂ ನೆನಪಾಗುತ್ತೆ ಅಲ್ವಾ? ಸೊ ಎನಿ ಹೌ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಎಸ್. ಸೊ ಹೇಳಿದ್ರಿ ತುಂಬ ಓದಲಿಕ್ಕಿದೆ, ಕಲೀಲಿಕ್ಕಿದೆ, ಕೆಲಸ ಇದೆ. ಸೊ ಎಲ್ಲದಕ್ಕೂ ಹೆಲ್ದಿ ಆಗಿರ್ಬೇಕು ಫಸ್ಟ್. ಸೊ ಅದಕ್ಕೋಸ್ಕರ ಹೆಲ್ದಿ ಆಯಿಲ್ ನಿಮಗೆ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿರಲಿಕ್ಕೆ ಸಂತೋಷ್ ರೈಸ್ ಮಿಲ್ಸ್ ರವರ ಕುಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾವ್, 2 ರೆಸಿಪೀಸ್ಗಳಂತೂ ತುಂಬ ಚೆನ್ನಾಗಿತ್ತು. ಸೊ ಇದೇ ಹೇಳಿದೆ, ಇಂಥೆಲ್ಲ ರೆಸಿಪೀಸ್ಗಳು ನಾವು ಟೇಸ್ಟ್ ನೋಡಬೇಕಾದ್ರೆ ಯಾವುದೋ ರೆಸ್ಟೋರೆಂಟ್ಗೋ ಅಥವಾ ಫುಡ್ ಔಟ್ಲೆಟ್ಗೋ ಹೋಗಬೇಕಾಗುತ್ತೆ. ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಸೊ ಇದೇ ರೀತಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಆ್ಯಂಡ್ ಮತ್ತೆರಡು ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.